ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಜೊತೆ ಸೇರಿ ಕಲಿಯೋಣ ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ನಮ್ಮ ಧರ್ಮ, ಸಂಸ್ಕೃತಿ, ಜಾನಪದ, ಆಚರಣೆ, ಆರಾಧನೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ಎಳೆಯರಿಗೆ, ಯುವ ಜನಾಂಗಕ್ಕೆ ದಾಟಿಸುವ ಪ್ರಯತ್ನವಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ವಿಷಯದ ಕುರಿತು ಇಂತಹ ವಿಚಾರ ಸರಣಿಗಳು ಲಭ್ಯ ಆಗಲಿಕ್ಕಿದೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದರ ಮುಖೇನ ಹೆಚ್ಚಿನವರು ಇದರ ಉಪಯೋಗವನ್ನು ಪಡೆಯಬಹುದಾಗಿದೆ. ಇವತ್ತು ನಾವು ಈ ಧರ್ಮದ ವಿಚಾರವಾಗಿ ಮಾತನಾಡಿಕೊಳ್ಳುವಾಗ ಗಣಪತಿಗೆ ಸಂಬಂಧಪಟ್ಟ ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕವನ್ನು ಅರ್ಥಸಹಿತ ಅಧ್ಯಯನ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದು ಈಗಾಗಲೇ ಯಕ್ಷಗಾನ, ಭಜನೆ, ಹರಿಕತೆ ಹೀಗೆ ಬೇರೆ ಬೇರೆ ಸಾಂಪ್ರದಾಯಿಕ ಕಲೆಗಳ ಪ್ರಾರಂಭದಲ್ಲಿ ಹೇಳುವಂತಹ ಮತ್ತು ಬಹುತೇಕರಿಗೆ ಕಂಠಪಾಠವಾಗಿ ಗೊತ್ತಿರುವಂತಹ ಗಜಾನನಂ ಎನ್ನುವಂತಹ ಶ್ಲೋಕ. ಈ ಶ್ಲೋಕ ನಾವು ಎಳವೆಯಿಂದಲೇ ಬಹಳಷ್ಟು ಸಲ ಉಚ್ಚರಿಸಿದ್ರು, ಪಠಿಸಿದ್ರು ಕೂಡ, ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳಿದರೂ ಕೂಡ, ಬೇರೆ ಬೇರೆ ಭಜನಾ ಸಂಘಗಳಲ್ಲಿ, ಭಜನಾ ಸಾಮೂಹಿಕ ಸಂಕೀರ್ತನೆಯಲ್ಲಿ ಇದನ್ನು ಬಳಸಿಕೊಂಡರೂ ಕೂಡ ಇದರ ಪದಗಳ ಅರ್ಥವನ್ನು ತಿಳಿಸಿರುವುದು ಅಥವಾ ಅರಿತುಕೊಳ್ಳುವ ಪ್ರಯತ್ನ ಮಾಡಿರುವುದು ಬಹಳ ಕಡಿಮೆ. ಆದ್ದರಿಂದ ಇವತ್ತು ಒಂದು ಸಣ್ಣ, ನಮ್ಮ ಜ್ಞಾನದ ಸಣ್ಣ ವ್ಯಾಪ್ತಿಯ ಒಳಗೆ ಬರುವಂತಹ ವಿಚಾರವನ್ನು ಜೊತೆ ಸೇರಿ ಕಲಿಯೋಣ ಎನ್ನುವ ಉದ್ದೇಶದಿಂದಲೇ ಹಂಚಿಕೊಳ್ಳುವ ಪ್ರಯತ್ನವಿದು. ಶ್ಲೋಕ ಹೇಗುಂಟಂತ ಕೇಳಿದರೆ, ಇದು ಸಾಮಾನ್ಯವಾಗಿ ಗಣೇಶ ಪುರಾಣದಲ್ಲಿ ಕೂಡ ಇದರ ಉಲ್ಲೇಖ ಇದೆ ಮತ್ತು ಬೇರೆ ಬೇರೆ ಶಾಸ್ತ್ರಕೃತಿಗಳ ಆರಂಭದಲ್ಲಿ ಕೂಡ ಇದನ್ನು ಬರೆಯಲಾಗಿದೆ. ಅನೇಕ ಕಲಾವಿದರು ತಮ್ಮ ಕಾರ್ಯಾರಂಭದಲ್ಲಿ ಮತ್ತು ಕಲಾರಂಭದಲ್ಲಿ ಇದನ್ನು ಉಲ್ಲೇಖಿಸ್ತಾರೆ. ಶ್ಲೋಕ ಹೇಗುಂಟಂತ ಕೇಳಿದರೆ, ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಿಮಗೆಲ್ಲ ಗೊತ್ತಿದೆ, ಇದನ್ನು ನಾನು ಹೇಳುವಾಗಲೇ ಅನೇಕರಿಗೆ ಅನುಭವಕ್ಕೆ ಬಂತು, ಇದು ನಮಗೆ ಗೊತ್ತಿರುವಂಥದ್ದು. ಕೆಲವರು ನನಗೆ ಹೇಳುವಾಗಲೇ ನನ್ನ ಜೊತೆ ಉಚ್ಚರಿಸುವ ಸಾಧ್ಯತೆ ಇದೆ, ಏಕೆಂದರೆ ಕಂಠಪಾಠ ಗೊತ್ತಿದೆ. ಆದರೆ ಇದರ ಪದದ ಅರ್ಥ, ನಿಷ್ಪನ್ನದ ಕ್ರಮ ಇವನ್ನೆಲ್ಲ ತಿಳಿದುಕೊಂಡಿರುವವರು ಬಹಳ ಕಡಿಮೆ ಎಂಬುದು ನಮ್ಮ ಅಂಬೋಣ. ಆ ಪ್ರಕಾರ ಗೊತ್ತಿರುವುದನ್ನು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ನೋಡೋಣ ಹೇಗುಂಟು ಈ ಶ್ಲೋಕದ ಅರ್ಥ. ಗಜಾನನಂ ಭೂತಗಣಾದಿ ಸೇವಿತಂ. ಗಜಾನನ ಎಂಬ ಶಬ್ದವನ್ನು ನೋಡೋಣ ಆರಂಭದಲ್ಲಿ. ಗಜ ಅಂತ ಹೇಳಿದರೆ ನಮಗೆಲ್ಲ ಗೊತ್ತೇ ಇದೆ, ಆನೆ, ಸಾಮಜ, ಇಭ ಎನ್ನುವಂಥ, ಕರಿ ಎನ್ನುವಂಥ ಬೇರೆ ಬೇರೆ ಶಬ್ದಗಳು ಆನೆಗೆ ಇದೆ. ಗಜ ಎನ್ನುವುದು ಬಹಳ ಪ್ರಸಿದ್ಧವಾಗಿರುವಂತಹ ಶಬ್ದ. ಈ ಗಜ ಎಂಬ ಪದವನ್ನು ಇಟ್ಟುಕೊಂಡೇ ಆನೆಯ ಮೊಗದವ ಎನ್ನುವ ಅರ್ಥ ಬರುವ ಹಾಗೆ ಗಣಪತಿಗೆ ಗಜವದನ, ಗಜವಕ್ತ್ರ, ಗಜಮುಖ, ಗಜಮೊಗ ಹೀಗೆ ಬೇರೆ ಬೇರೆ ಶಬ್ದಗಳ ಪ್ರಯೋಗ ಇದೆ. ಅವುಗಳಲ್ಲಿ ಒಂದು ಗಜಾನನ. ಆನನ ಅಂತ ಹೇಳಿದರೆ ಮುಖ ಅಂತ ಅರ್ಥ. ಇದು ಕನ್ನಡದ ಬಗ್ಗೆ ಹೆಚ್ಚು ನೀವು ಆಸಕ್ತಿಯಿಂದ ಓದಿದರೆ ಇವುಗಳ ಬಗ್ಗೆ ನಿಮಗೆ ಅರಿವಿಗೆ ಬರ್ತದೆ. ಗಜ ಅಂದರೆ ಆನೆ, ಆನನ ಎಂಬ ಶಬ್ದದ ಅರ್ಥ ಮುಖ. ಗಜಮುಖ ಅಂತ ಹೇಳಿದರೆ ಗಜವದನ, ಗಜವಕ್ತ್ರ, ಹೇಗೆ ಗಜಮುಖ ಎಂಬುದು ಹೇಗೆ ಅರ್ಥ ಬರ್ತದೆ ಅದೇ ರೀತಿ ಗಜ ಆನನ ಅಂತ ಹೇಳಿದರೆ ಆನೆಯ ಮುಖ ಇರುವವನು ಅಂತ ಆಯಿತು. ಗಣಪತಿಯನ್ನು ವರ್ಣಿಸುವಾಗ ಸರ್ವೇ ಸಾಮಾನ್ಯವಾಗಿ ಬಳಸುವಂಥ ಪದ ಆನೆ ಮುಖದವ ಅಂತ. ಅದೆಲ್ಲ ದ್ರಾವಿಡ ಭಾಷೆಗಳಲ್ಲಿ ನಾವು ನೋಡ್ತೇವೆ. ಗಜಾನನ, ಆನೆ ಮುಖ ಇರುವವ. ಗಜಾನನಂ ಭೂತಗಣಾದಿ ಸೇವಿತಂ. ಭೂತಗಣ, ಭೂತ ಎನ್ನುವ ಶಬ್ದಕ್ಕೆ ಬಹಳ ದೊಡ್ಡ ಅರ್ಥವ್ಯಾಪ್ತಿ ಇದೆ. ಮುಂದಿನ ಒಂದು ವಿಡಿಯೋದಲ್ಲಿ ಬರೀ ಭೂತ ಎಂಬ ಶಬ್ದವನ್ನು ಇಟ್ಟುಕೊಂಡೇ ನಾವು ಮಾತನಾಡಿಕೊಳ್ಳೋಣ. ಆದರೆ ಇಲ್ಲಿ ವಿವರಣೆಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ನಾನು ಉಲ್ಲೇಖಿಸ್ತೇನೆ. ಭೂತ ಅಂತ ಹೇಳಿದರೆ ಶಿವಗಣಗಳು. ಶಿವ ಭೂತಗಣ ನಾಯಕ. ಹಾಗಾಗಿ ಶಿವನಿಗೆ ಭೂತನಾಥ, ಭೂತನಾಥ, ಭೂತನಾಥೇಶ್ವರ ಎನ್ನುವಂತಹ ಹೆಸರುಗಳೆಲ್ಲ ಇವೆ. ಶಿವನಲ್ಲಿರುವಂತಹ ಭೂತಗಣಗಳಿವೆ ಅನೇಕ. ಈ ಎಲ್ಲ ಭೂತಗಣಗಳಿಗೆ ಒಡೆಯನಾಗಿರುವವನು ಗಣಪತಿ. ಅದು ಆನೆಮುಗ ಬರುವಂಥ ಸಂದರ್ಭದಲ್ಲಿ ಭೂತಗಣಗಳಿಗೆ, ಎಲ್ಲ ಸಶಕ್ತಿಗಳಿಗೆ ಕೂಡ ನೀನೇ ಒಡೆಯ ಎಂಬ ಒಂದು ಆಜ್ಞೆಯನ್ನು, ಒಂದು ಆಶೀರ್ವಾದವನ್ನು ಶಿವ ಗಣಪತಿಗೆ ಮಾಡಿಯಾಗಿದೆ. ಈ ಗಣಪತಿ ಎನ್ನುವ ಶಬ್ದದ ಅರ್ಥವು ಹಾಗೆ ನೋಡಿದರೆ ಹಿಂದೂ ದೇವತೆಗಳಿಗೆ ಯಾರಿಗೂ ಅಂಕಿತ ನಾಮ ಎಂಬುದಿಲ್ಲ, ಎಲ್ಲ ಅನ್ವರ್ಥ ನಾಮಗಳೇ. ಸ್ವರೂಪವೋ, ಗುಣವೋ, ಹಿನ್ನೆಲೆಯೋ, ಕಥೆಯೋ, ಹುಟ್ಟೋ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬಂದಿರುವಂತಹ ಹೆಸರುಗಳೇ ಇರುವಂಥದ್ದು. ಹಾಗಾಗಿ ಅನ್ವರ್ಥವಾಗಿ ಈ ಗಣಪತಿಯ ಕಾರ್ಯದ ಕಾರ್ಯಾನುವರ್ತವಾಗಿ
ಭೂತಗಣ ನಾಯಕ ಎಂಬ ಹೆಸರು ಬಂದಿರೋದು. ಭೂತಗಣಾದಿ ಸೇವಿತಂ. ಶಿವನಲ್ಲಿರುವಂಥ ಬೇರೆ ಬೇರೆ ಭೂತಗಣಗಳು ಇವೆ. ಭೂತಗಣಾದಿ ಅಂತ ಹೇಳಿದರೆ ಭೂತದ ಗುಂಪು, ಅಲ್ಲಿರುವಂಥ ಶಕ್ತಿಗಳು ಯಾರಿದ್ದಾರೆ ಅಂತಹ ಭೂತಗಣಗಳ ಗುಂಪಿನ ಗಣಾದಿ ಗಣಗಳೆಲ್ಲದರ ಗಣಾದಿ ಸೇವಿತಂ. ಗಣಾದಿ ಎಲ್ಲ ಗಣಗಳು ಸೇವಿತ ಅಂತ ಹೇಳಿದರೆ ಇಲ್ಲಿ ಸೇವಿಸುವುದು ತಿನ್ನುವುದಂತ ಅರ್ಥ ಅಲ್ಲ, ಸೇವೆಯನ್ನು ಕೈಗೊಳ್ಳುವವನು ಅಂತ ಅರ್ಥ. ಭೂತಗಣ ಎಲ್ಲರೂ ಸೇವೆ ಮಾಡುವವನು, ಭೂತಗಣಗಳೆಲ್ಲರಿಂದಲೂ ಸೇವೆಯನ್ನು ಪಡೆಯುವವನು, ಭೂತಗಣಗಳಿಂದ ಸೇವೆಯನ್ನು ಪಡೆದವನು. ಹಾಗಾಗಿ ಭೂತಗಣಾದಿ ಸೇವಿತ, ಭೂತಗಣಗಳು ಸೇವೆ ಮಾಡುವವನೇ. ಗಜಾನನಂ ಭೂತಗಣಾದಿ ಸೇವಿತ. ಕಪಿಸ್ತ ಜಂಬು ಎರಡನೇ ಸಾಲಿಗೆ ಬಂದಿದ್ದೇವೆ ಈಗ. ಕಪಿಸ್ತ ಮತ್ತು ಜಂಬು ಇವು ಭಾರತದಲ್ಲಿ ಪರಿಕಲ್ಪಿಸಿಕೊಳ್ಳಲಾದಂತಹ ಒಂದು ಸಾಂಪ್ರದಾಯಿಕ ಫಲಗಳು. ಕಪಿಸ್ತ ಅಂತ ಹೇಳಿದರೆ ನಾವು ಕನ್ನಡದಲ್ಲಿ ಬೇಲದ ಹಣ್ಣು ಅಂತ ಹೇಳ್ತೇವೆ. ಬೇಲದ ಹಣ್ಣಿನಿಂದ ಬೇಲದ ಹಣ್ಣಿನ ಜ್ಯೂಸ್ ಮಾಡುವವರಿದ್ದಾರೆ, ಬೇಲದ ಹಣ್ಣಿನಿಂದ ಇತರ ಅನೇಕ ತಿನ್ನುವಂತಹ ಆಹಾರಗಳನ್ನೆಲ್ಲ ತಯಾರಿಸ್ತಾರೆ. ಬೇಲದ ಹಣ್ಣಿನ ಜ್ಯೂಸ್ ಅಂತೂ ಬಹಳ ಪ್ರಸಿದ್ಧ. ಬೇಲದ ಹಣ್ಣು ಮದ್ದಿನ ಅಂಶವುಳ್ಳಂಥ ಹಣ್ಣು. ಈ ಬೇಲದ ಹಣ್ಣು ನೋಡಿ, ಅದು ಆ ಶ್ಲೋಕವನ್ನು ಕಟ್ಟಿದವರ ದ್ರಾವಿಡ ಪರಿಕಲ್ಪನೆಯನ್ನು ಗಮನಿಸಬೇಕು. ಎಷ್ಟು ದೇಸಿ ನೆಲೆಯ ಆಲೋಚನೆಗಳ ಆ ಶ್ಲೋಕದ ಹಿಂದೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬೇಲದ ಹಣ್ಣು ಕಪಿಸ್ತ ಸಂಸ್ಕೃತದಲ್ಲಿ, ಕೆಲವಲ್ಲಿ ಕಪಿತ್ತ ಎಂಬ ಶಬ್ದ ಬಳಕೆಯಿದೆ. ಕಪಿತ್ತ ಅದು ಕೂಡ ಈ ಬೇಲದ ಹಣ್ಣೆ. ಕಪಿಸ್ತ ಜಂಬು ಅಂತ ಹೇಳಿದರೆ ನೇರಳೆ ಹಣ್ಣು. ಜಂಬು ನೇರಳೆ ಎಂಬುದೇ ಒಂದು ಪ್ರತ್ಯೇಕ ವರ್ಗ ಇದೆ ನೇರಳೆ ಹಣ್ಣಿನಲ್ಲಿ, ಅದು ಬೇರೆ ಸ್ವರೂಪ ಇರುವಂಥ ಹಣ್ಣು. ಜಂಬು ಎಂಬುದು ಸರ್ವೇಸಾಮಾನ್ಯವಾಗಿ ನೇರಳೆ ಹಣ್ಣು ಎಂಬುದಾಗಿ ಕಲ್ಪಿಸಬಹುದು. ಜಂಬೂ ಫಲ ಅಂತ ಬೇರೊಂದು ಫಲ ಕೂಡ ಇದೆ. ಹಾಗಾಗಿ ಕಪಿಸ್ತ ಜಂಬು, ಬೇಲದ ಹಣ್ಣು ಮತ್ತು ಜಂಬೂ ಫಲಗಳನ್ನು, ಕಪಿಸ್ತ ಜಂಬು ಫಲಸಾರ ಭಕ್ಷಿತಂ. ಇದು ಬಹಳ ಮುಖ್ಯವಾದ ಶಬ್ದ. ಫಲಸಾರ ಭಕ್ಷಿತಂ. ಕಪಿಸ್ತ ಮತ್ತು ಜಂಬೂ ಫಲಗಳ ಹಣ್ಣುಗಳ ಸಾರಭಕ್ಷಿತಂ. ಇದು ಭಗವಂತನೆದುರು ಹಣ್ಣು ಹಂಪಲುಗಳ ಕಾಣಿಕೆ ನೈವೇದ್ಯಗಳನ್ನಿಟ್ಟರೆ ಭಗವಂತ ಬಂದು ಸ್ವೀಕರಿಸುತ್ತಾನೋ ಎನ್ನುವ ಆಧುನಿಕತೆಯ ಪ್ರಶ್ನೆ ಏನಿದೆ ಅವುಗಳಿಗೆ ಉತ್ತರ ಇದು. ನಾವು ಇದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಅವುಗಳಿಗೆ ಉತ್ತರ ಇದು. ಫಲ ಸಾರಭಕ್ಷಿತಂ. ಇಟ್ಟಂಥ ಫಲ ಅಲ್ಲೇ ಉಂಟು, ಭಗವಂತ ಅದನ್ನು ಸ್ವೀಕರಿಸಲಿಲ್ಲ ಎಂಬ ಮಾತ್ರಕ್ಕೆ ಭಗವಂತನಿಲ್ಲ ಎಂಬ ತೀರ್ಮಾನಕ್ಕೆ ನಾವು ಬರಬಾರದು. ನೋಡಿ, ಶ್ಲೋಕಗಳಲ್ಲಿ ಉಲ್ಲೇಖ ಮಾಡಿದರೆ ಕಪಿಸ್ತ ಮತ್ತು ಜಂಬೂ ಮೊದಲಾದ ಇತರ ಯಾವುದೇ ಫಲ ನೈವೇದ್ಯಗಳಾಗಿರಲಿ, ಅವುಗಳ ಆ ಫಲಗಳ ಸಾರ ಮಾತ್ರ ಭಕ್ಷಣೆ ಮಾಡುವವನು. ಅವುಗಳ ಒಳಗಿರುವ ತಾತ್ಪರ್ಯ ತಿರುಳು ಏನಿದೆ, ಸಾರ ಏನಿದೆ, ಅವುಗಳ ಸತ್ವ ಏನಿದೆ, ಅದನ್ನು ಮಾತ್ರ ಸ್ವೀಕರಿಸ್ತಾನೆ ಗಣಪತಿ. ಅಥವಾ ಇತರ ದೇವರು ಎಲ್ಲವೂ ಭಗವತ್ ಶಕ್ತಿಗಳು ಕೂಡ ಫಲಗಳ ಸಾರವನ್ನು ಭಕ್ಷಣೆ ಮಾಡುವನು, ಅಂದರೆ ಸ್ವೀಕರಿಸುವವನು. ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ. ಹಾಗಾಗಿ ಇಟ್ಟಂಥ ಫಲ ನೈವೇದ್ಯ ಅಲ್ಲಿ ಇದೆ ಎಂಬ ಮಾತ್ರಕ್ಕೆ ಭಗವಂತನಿಂದ ಸ್ವೀಕೃತವಾದದ್ದು ಅಲ್ಲ ಎಂಬ ತೀರ್ಮಾನಕ್ಕೆ ನಾವು ಬರಲಿಕ್ಕಾಗುವುದಿಲ್ಲ. ಸ್ವೀಕೃತವಾದದ್ದೇ, ಏಕೆಂದರೆ ಅದರ ಸಾರವನ್ನು ಮಾತ್ರ ಭಗವಂತ ಸ್ವೀಕರಿಸಿದ್ದಾನಷ್ಟೇ, ನೇರವಾಗಿ ಅಲ್ಲಿ ಭೌತಿಕವಾಗಿ ಕಾಣುವಂಥ ಫಲಗಳನ್ನಲ್ಲ. ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಾಸುತಂ, ಉಮಾ ಅಂತ ಹೇಳಿದರೆ ಉಮೆ ಅಂದರೆ ಪಾರ್ವತಿ. ಉಮಾಶಂಕರ ಅಂತ ಶಿವನಿಗೆ ಹೆಸರು ಬರುವುದಕ್ಕೆ ಅದೇ ಉಮಾ ಮಹೇಶ್ವರ ಎಂಬ ಶಬ್ದ. ನಿರ್ದಿಷ್ಟವಾಗಿ ಉಮೆ ಎಂಬ ಶಬ್ದವನ್ನು ಪಾರ್ವತಿಗೆ ಬಳಸುವಂಥದ್ದು. ರಮೆ ಎನ್ನುವಂಥ ಶಬ್ದವನ್ನು ಸಾಮಾನ್ಯವಾಗಿ ಲಕ್ಷ್ಮಿಗೆ ಬಳಸ್ತಾರೆ. ರಮಾರಮಣ ಅಂತ ವಿಷ್ಣುವಿಗೆ ಹೆಸರು, ಉಮಾರಮಣ ಅಂತ ಹೇಳಿದರೆ ಶಿವ. ಹಾಗಾಗಿ ಉಮಾಸುತಂ, ಉಮೆಯ ಸುತ, ಪಾರ್ವತಿಯ ಮಗ. ಸುತ ಎಂಬ ಶಬ್ದಕ್ಕೆ ಮಗ ಎನ್ನುವ ಅರ್ಥ ಇದೆ. ತನಯ ಅಂತ ಹೇಳಿದರು ಅದೇ. ಉಮಾಸುತಂ ಶೋಕ ವಿನಾಶ. ಶೋಕ ಅಂದರೆ ದುಃಖ, ದುಮ್ಮಾನಗಳು, ದುರಿತಗಳು, ಬೇಸರ. ಈ ಶೋಕಗಳೆಲ್ಲ ಶೋಕ ವಿನಾಶ, ನಾಶ ಮಾಡುವವನು. ಉಮಾಸುತಂ ಶೋಕ ವಿನಾಶಕರಣ, ಶೋಕವನ್ನು ನಾಶ ಮಾಡುವನು. ಕೆಲವು ಕಡೆ ಅನೇಕರು ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಶ್ಲೋಕ ವಿನಾಶ ಕಾರಣಂ ಅಂತ ಹೇಳುವುದನ್ನು ನಾನು ಗಮನಿಸಿದ್ದಿದೆ. ಆದರೆ ದಯವಿಟ್ಟು ಈ ಮೂಲಕ ನನ್ನ ಒಂದು ಕೋರಿಕೆ ಏನಂತ ಹೇಳಿದರೆ, ಶ್ಲೋಕ ವಿನಾಶ ತಪ್ಪು ಪ್ರಯೋಗ. ಶ್ಲೋಕ ಅಂತ ಹೇಳಿದರೆ ಒಂದು ಭಗವತ್ ಸ್ತುತಿಯ ಸಾಲುಗಳು, ಅವುಗಳನ್ನು ನಾಶ ಮಾಡುವವನು ಭಗವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವದ್ ಗುಣವೂ ಅಲ್ಲ, ಭಗವದ್ ಲಕ್ಷಣವೂ ಅಲ್ಲ. ಹಾಗಾಗಿ ಅದು ಶೋಕವನ್ನು ನಾಶ ಮಾಡುವನು. ಹಾಗಾಗಿ ಶೋಕ ವಿನಾಶ ಕಾರಣಂ, ಶೋಕ ವಿನಾಶಕ್ಕೆ ಕಾರಣನಾಗುವನು, ಶೋಕದ ವಿನಾಶಕ್ಕೆ ಕಾರಣಂ. ನಮಾಮಿ ವಿಘ್ನೇಶ್ವರ ಪಾದಪಂಕಜ. ನಮಾಮಿ ಅಂತ ಹೇಳಿದರೆ ನಮಿಸುತ್ತೇನೆ, ಪ್ರಣಾಮಿಸುತ್ತೇನೆ, ವಂದಿಸುತ್ತೇನೆ. ನಮಾಮಿ, ನಮ ಅಂತ ಹೇಳಿದರೆ ಬಾಗು ಎನ್ನುವ ಅರ್ಥ ಇದೆ. ಈ ನಮಸ್ಕಾರ ಎನ್ನುವ ಶಬ್ದದಲ್ಲಿ ಕೂಡ ನಮ ಇರುವ ಆಚಾರ ಅಂದರೆ ಬಾಗುವ ಆಚಾರ ನಮಸ್ಕಾರ.
ನಮ ಅಂದರೆ ಬಾಗುವುದು ಅಂತ ಅರ್ಥ. ನಮಸ್ಕಾರ ಅಂತ ಹೇಳಿದರೆ ಬಾಗಿಕೊಂಡು ಮಾಡುವಂಥ ಒಂದು ಅನುಷ್ಠಾನ ವಿಧಿ. ಹಾಗಾಗಿ ನಮಾಮಿ ಅಂತ ಹೇಳಿದರೆ ಬಾಗಿ ವಂದಿಸುತ್ತೇನೆ, ನಮಾಮಿ ನಮಿಸುತ್ತೇನೆ, ನಮಾಮಿ ವಿಘ್ನೇಶ್ವರ. ವಿಘ್ನೇಶ್ವರ ಗಣಪತಿ ವಿಘ್ನಕಾರಕನೂ ಹೌದು, ವಿಘ್ನನಾಶಕನೂ ಹೌದು. ಗಣಪತಿ ಸ್ತುತಿ ಇಲ್ಲದೆ ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ್ಯವ ಗಣನಾಥ, ಹಿಂದೆ ರಾವಣನು ಮದದಿಂದ ಪೂಜಿಸದೆ ನಿನ್ನ ಸಂದನು ರಣಧರಿ ಗಣನಾಥ. ಹಾಗಾಗಿ ಗಣಪತಿಯನ್ನು ಪೂಜಿಸದೆ ರಾವಣ ಧಿಕ್ಕರಿಸಿದ ಕಾರಣ ರಣರಂಗಕ್ಕೆ ಬಲಿಯಾಗಬೇಕಾಯಿತು. ಆದರೆ ಧರ್ಮರಾಯ ಆರಂಭದಲ್ಲಿ ಪೂಜಿಸಿದ ಕಾರಣ ಆತ ರಾಜ್ಯವನ್ನು ಗೆದ್ದ, ಪಾಂಡವ ವಿಜಯಕ್ಕೆ ಕಾರಣ ಆಯಿತು ಎನ್ನುವುದು ದಾಸರು ಹೇಳಿರುವಂತಹ ಪದ. ಹೀಗಿರುವಾಗ ಈ ನಮಾಮಿ ವಿಘ್ನೇಶ್ವರ, ವಿಘ್ನವನ್ನು ಕೊಡುವನು, ವಿಘ್ನಗಳಿಗೆ ಒಡೆಯ. ಈ ಯಾವಾಗ ಒಂದು ವಸ್ತುವಿನ ಮೇಲೆ, ಒಂದು ವ್ಯಕ್ತಿಯ ಮೇಲೆ, ಒಂದು ಕ್ರಮದ ಮೇಲೆ, ಒಂದು ಸಂಸ್ಥೆಯ ಮೇಲೆ ಅಧಿಕಾರವನ್ನು ಸ್ಥಾಪಿಸ್ತೇವೆ ನಾವು, ನಮ್ಮ ನಾಯಕತ್ವ ಇರ್ತದೋ, ಆಗ ಅವುಗಳನ್ನು ನಾಶದ ಕಡೆಗೂ ಅಂದರೆ ಸಕಾರಾತ್ಮಕವಾಗಿಯೂ ನಕಾರಾತ್ಮಕವಾಗಿ ಬಳಸುವಂತಹ ಅಧಿಕಾರ ನಮ್ಮ ಕೈಯಲ್ಲಿರುವಂಥದ್ದು. ಅದು ಎರಡು ರೀತಿಯ ಸಾಧ್ಯತೆಗಳು, ಯಾವುದು ಎರಡು ಪಾಸಿಬಿಲಿಟಿಗಳು. ಹಾಗೆ ನಮಾಮಿ ವಿಘ್ನೇಶ್ವರ, ವಿಘ್ನಕ್ಕೆ ಒಡೆಯನ, ವಿಘ್ನಕ್ಕೆ ಈಶ್ವರನಾಗಿರುವ ಕಾರಣ ವಿಘ್ನವನ್ನು ಕಾರಣ ಮಾಡಲಿಕ್ಕೂ ಆಗ್ತದೆ, ವಿಘ್ನವನ್ನು ಕೊಡುವುದಕ್ಕಾಗಿ ವಿಘ್ನವನ್ನು ನಾಶನ ಮಾಡುವುದಕ್ಕೂ ಆಗ್ತದೆ. ವಿಘ್ನವನ್ನು ನಾಶ ಮಾಡಲಿಕ್ಕೂ ಸಾಧ್ಯ. ವಿಘ್ನವನ್ನು ಕೊಡುವವನು ಅವನೇ, ವಿಘ್ನವನ್ನು ನಾಶ ಮಾಡುವವನು ಅವನೇ. ಹಾಗಾಗಿ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪಾದ ಅಂದರೆ ಚರಣ, ಕಾಲು. ಪಂಕಜ ಎಂಬ ಶಬ್ದದ ಅರ್ಥ ತಾವರೆ. ಪಂಕ ಅಂತ ಹೇಳಿದರೆ ಕೆಸರು ಅಂತ ಅರ್ಥ. ಪಂಕ ಎನ್ನುವ ಶಬ್ದದ ಅರ್ಥ ಕೆಸರು. ಜ ಎನ್ನುವ ಒಂದಕ್ಷರಕ್ಕೆ ಸಂಸ್ಕೃತದಲ್ಲಿ ಮತ್ತು ಹಳೆಗನ್ನಡದಲ್ಲಿ ಕೂಡ ಅದು ಸಂಸ್ಕೃತ ಮೂಲದಿಂದಲೇ ಬಂದಿರುವಂಥದ್ದು. ಜ ಎನ್ನುವ ಒಂದು ಅಕ್ಷರಕ್ಕೆ ಜನಿಸಿದ್ದು ಎನ್ನುವ ಅರ್ಥ ಇದೆ. ಹಾಗಾಗಿ ಸಿಂಧುಜ, ಸಿಂಧುವಿನಲ್ಲಿ ಜನಿಸಿರುವುದು. ವನಜ, ವನದಲ್ಲಿ ಜನಿಸಿರುವುದು. ಅಂಬುಜ, ಅಂಬು ಅಂದರೆ ನೀರು, ನೀರಿನಲ್ಲಿ ಜನಿಸಿರುವಂಥದ್ದು. ನೇತ್ರಜ, ಕಣ್ಣಿನಲ್ಲಿ ಜನಿಸಿರುವಂಥದ್ದು. ಅಂಗಜ, ಅಂಗದಲ್ಲಿ ಜನಿಸಿರುವಂಥದ್ದು. ತನುಜ, ತನುವಿನಲ್ಲಿ ಜನಿಸಿರುವಂಥದ್ದು, ದೇಹದಲ್ಲಿ. ಹೀಗೆ ಪಂಕಜ ಅಂತ ಹೇಳಿದರೆ, ಪಂಕ ಅಂದರೆ ಕೆಸರು, ಪಂಕದಲ್ಲಿ ಜನಿಸಿರುವಂಥದ್ದು ಅಂದರೆ ತಾವರೆ ಅಂತ. ಒಳ್ಳೆಯ ಕಲ್ಪನೆ ನೋಡಿ, ಅಂತ ಒಳ್ಳೆಯ ಶಬ್ದ ನೋಡಿ. ಅದು ಕೆಸರಿನಲ್ಲಿ ಜನಿಸಿರುವಂತಹ ತಾವರೆ ಅಂದರೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪಾದ ಪಂಕಜ ಎಂಬುದು ಒಂದು ಶಬ್ದ. ಅದು ಪಾದವೆಂಬ ತಾವರೆಗೆ ವಂದಿಸುತ್ತೇನೆ. ವಿಘ್ನೇಶ್ವರನೇ ನಿನ್ನ ಪಾದವೆಂಬ ತಾವರೆಗೆ, ಪಾದದಾವರೆಗೆ, ಅಡಿದಾವರೆಗೆ ಅತ್ಯಂತ ವಿನಮ್ರವಾಗಿ ವಂದಿಸುತ್ತೇನೆ ಎನ್ನುವಂತಹ ಕೋರಿಕೆ. ಹೀಗೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣಪತಿ ಆನೆ ಮೊಗದವನೇ, ವಿಘ್ನವನ್ನು ನಾಶನ ಮಾಡುವವನೇ, ಕಪಿಸ್ತ ಮತ್ತು ಜಂಬು ಮೊದಲಾದಂತಹ ಜಂಬು ಫಲಗಳನ್ನು, ಬೇಲದ ಹಣ್ಣುಗಳನ್ನೆಲ್ಲ ತಿನ್ನುವವನೇ, ಉಮೆಯ ಮಗನೇ, ಬರುವಂತಹ ದುರಿತಗಳ ನಾಶಕ್ಕೆ ಕಾರಣ ಆಗುವವನೇ, ಎಲ್ಲರಿಗೂ ಸನ್ಮತಿಯನ್ನು ಕೊಡುವವನೇ, ನಿನಗೆ ನಾನು ಭಕ್ತಿಯಿಂದ ನಿನ್ನ ಪಾದ ತಾವರೆಗಳಿಗೆ ವಂದಿಸುತ್ತೇನೆ ಎನ್ನುವುದು ಈ ಶ್ಲೋಕದ ಅರ್ಥ. ಇಂತಹದ್ದೇ ಅನೇಕ ಶ್ಲೋಕ ಮತ್ತು ಧಾರ್ಮಿಕತೆಯ ಅಪರೂಪದ ವಿಚಾರಗಳ ಅರ್ಥ ಸಹಿತ ತಿಳಿದುಕೊಳ್ಳುವುದಕ್ಕೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಇದರ ಬಗ್ಗೆ ಕಾಳಜಿ ಇರಬೇಕು ಮತ್ತು ಅರಿವು ಇರಬೇಕು ಎನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ. ಅದರಿಂದ ತಾವು ದಯವಿಟ್ಟು ಇದರ ಬಗ್ಗೆ ಆಸಕ್ತಿ ವಹಿಸಿ ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ, ಅರ್ಥಸಹಿತ ಅನುಷ್ಠಾನಗಳಲ್ಲಿ ತೊಡಗಿಕೊಳ್ಳೋಣ, ಅರ್ಥಸಹಿತ ಶ್ಲೋಕ ವಿಚಾರಗಳನ್ನು ಪಠಿಸೋಣ ಮತ್ತು ಅವುಗಳಲ್ಲಿ ತೊಡಗಿಕೊಳ್ಳೋಣ, ಆಸಕ್ತಿಯನ್ನು ತಳೆಯೋಣ. ಆ ಮುಖೇನ ಧರ್ಮ ಶಿಕ್ಷಣವನ್ನು ಮತ್ತೆ ಸ್ಥಾಪಿಸುವಲ್ಲಿ ನಮ್ಮೆಲ್ಲರ ಜೊತೆಗಾರಿಕೆ ಇರಲಿ ಎಂಬ ಸದಾಶಯದೊಂದಿಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.